ಅನ್ನದಾನ ಪ್ರಿಯೆ, ಯಕ್ಷಗಾನ ಪ್ರಿಯೆ ಎಂದು ಪ್ರಖ್ಯಾತಿ ಪಡೆದಿರುವ ಕಟೀಲು ಶ್ರೀ ಭ್ರಾಮರಿ ದುರ್ಗಾಪರಮೇಶ್ವರಿ ದೇವಿಗೆ ಬ್ರಹ್ಮಕಲಶೋತ್ಸವದ ದಿನವಾದ ಗುರುವಾರದಂದು ಸುಮಾರು 1.5 ಲಕ್ಷ ಭಕ್ತರು ಅನ್ನಪ್ರಸಾದ ಸ್ವೀಕರಿಸಿದ್ದಾರೆ. ಫೆಬ್ರವರಿ 3ರವರೆಗೆ ಅನ್ನದಾನ ಪ್ರಕ್ರಿಯೆ ನಿರಂತರವಾಗಿ ನಡೆಯಲಿದೆ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಶಿಸ್ತು, ಅಚ್ಚುಕಟ್ಟು ಎದ್ದು ಕಾಣಿಸುತ್ತಿದೆ. 250 ಬಾಣಸಿಗರು ಪಾಕಶಾಲೆಯಲ್ಲಿ ದುಡಿಯುತ್ತಿದ್ದಾರೆ. 20,000 ಸ್ವಯಂ ಸೇವಕರು ನೋಂದಾಯಿಸಿಕೊಂಡಿದ್ದು ತಂಡಗಳಲ್ಲಿ ದುಡಿಯುತ್ತಿದ್ದಾರೆ. ರಾತ್ರಿ ವೇಳೆ ದೇವಾಲಯ ವಿಶೇಷ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದು, ಇದನ್ನ ಕಣ್ತುಂಬಿಕೊಳ್ಳುವುದಕ್ಕೆಂದೇ ಭಕ್ತರು ಕಾಯುತ್ತಿದ್ದಾರೆ. ಬ್ರಹ್ಮಕಲಶೋತ್ಸವಕ್ಕಾಗಿ ಹೊರೆ ಕಾಣಿಕೆಗಳು ದಿನನಿತ್ಯ ಕಟೀಲಿಗೆ ಬರುತ್ತಿವೆ. ಉಗ್ರಾಣದಲ್ಲಿ ಅವುಗಳನ್ನು ದಾಸ್ತಾನಿಡಲಾಗುತ್ತಿದೆ. ಕಟೀಲಿಗೆ ಜನವರಿ 22ರಿಂದ ಹೊರೆ ಕಾಣಿಕೆ ಬರಲು ಆರಂಭವಾಗಿತ್ತು. ಅದು ಈಗಲೂ ಮುಂದುವರೆದಿದೆ. ಬ್ರಹ್ಮಕಲಶಾಭಿಷೇಕದ ಅಂಗವಾಗಿ ಮಹಾರಥೋತ್ಸವವೂ ನಡೆಯಿತು.